ಹಾಯ್, ಈಗ ನಾವು ಮಲ್ಪೆ ಬೀಚ್ಗೆ ಬಂದಿದ್ದೇವೆ. ಮಲ್ಪೆ ಬೀಚಲ್ಲಿ ಈಗ ಒಂದು ಹೊಸ ಹ್ಯಾಟ್ ಕೂಡ ತಗೊಂಡಿದ್ದೇವೆ. ನಾವು ಈಚೆ ಸೈಂಟ್ ಮೇರೀಸ್ ಐಲ್ಯಾಂಡ್ ಉಂಟು, ಅಲ್ಲಿಗೆ ಸಹ ಹೋಗ್ಲಿಕ್ಕಿದ್ದೇವೆ. ಬೋಟ್ ಟಿಕೆಟ್ ತಗೊಂಡು ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಹೋಗಬೇಕು. ಮತ್ತು ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇಲ್ಲಿ ನಡೀತಾ ಉಂಟು, ಅದನ್ನು ಸಹ ತೋರಿಸ್ತೇವೆ. ಸಾಧ್ಯ ಆದರೆ ನಾವು ಇವತ್ತು ಕೆಲವು ವಾಟರ್ ಆ್ಯಕ್ಟಿವಿಟಿ ಎಲ್ಲ ಮಾಡಬೇಕಂತ ಇದ್ದೇವೆ. ಇನ್ನೊಂದು ನೋಡ್ತಾ ಇರ್ಬೋದು ನೀವು, ಇಲ್ಲಿ ಶೆಲ್ಟರ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಸುಮಾರು ಒಂದು 10-15 ಶೆಲ್ಟರ್ ಥರ ಮಾಡಿದ್ದಾರೆ. ಒಂಥರ ಕೇಸ್ ಆ ಕಡೆ ಬೀಚ್ ಇದೆ, ಬೀಚಲ್ಲಿ ಆಟ ಆಡಿ ಬಂದು ನಿಮಗೆ ಸುಸ್ತಾಗಿದ್ದರೆ ನೀವು ಬಂದು ಸ್ವಲ್ಪ ಇಲ್ಲಿ ಆರಾಮ ಮಾಡ್ಬೋದು. ಬಟ್ ಇವತ್ತು ಆ ಥರ ಇಲ್ಲ, ಆರಾಮ ಮಾಡ್ತಾರೆ. ಯಾಕಂದರೆ ಅಷ್ಟು ರಶ್ ಇದೆ, ಫುಲ್ಲಿ ಕ್ರೌಡೆಡ್, ಜಾಮ್ ಪ್ಯಾಕ್ ಅಂತ ಹೇಳ್ಬೋದು, ಆ ಥರ ಇದೆ ಫುಲ್ ಬೀಚ್. ಸೊ ಈಗ ನಾವು ಕೆಲವೊಂದು ಬೀಚ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ವಿಚಾರಿಸ್ತೀವಿ ಕೌಂಟ್ರಲ್ಲಿ ಯಾವುದೆಲ್ಲ ಅವೈಲೇಬಲ್ ಇದೆ ಅಂತ. ಈಗ ನಾವು ಸೈಂಟ್ ಮೇರಿ ಐಲ್ಯಾಂಡ್ ಹೋಗೋಕ್ಕೆ ಟಿಕೆಟ್ ತೊಗೊಂಡಿದ್ದೀವಿ. ಟಿಕೆಟ್ ಪ್ರೈಸ್ 400 ರೂಪಾಯಿ ಆಗುತ್ತೆ. ಈಗ ನೋಡ್ತಾ ಇದ್ದೀವಿ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ. ಅದ್ರ ಜೊತೆ ನಿಮಗೆ ಒಂದು ಬೆಲ್ಲ ಕ್ಯಾಂಡಿ ಇದನ್ನು ಕೊಟ್ಟಿದ್ದಾರೆ. ಬಟ್ ಬೆಲ್ಲ ಕ್ಯಾಂಡಿ ಎಲ್ಲ ಇದು ಈಗ ಸಂಜೆ 5:30 ಆಗಿದೆ. ಆಲ್ಮೋಸ್ಟ್ ಒಂದು ಗಂಟೆ ನಾವು ಕ್ಯೂ ಅಲ್ಲಿ ವೇಟ್ ಮಾಡಬೇಕಾಗಿ ಬಂತು. ಫೈನಲಿ ಈಗ ಬೋಟಲ್ಲಿ ಕೂತಿದ್ದೀವಿ, ಬೋಟಲ್ಲಿ ಹೋಗ್ತಾ ಇದ್ದೀವಿ ಈಗ ಸೈಂಟ್ ಮೇರಿ ಐಲ್ಯಾಂಡ್ ಹತ್ರ. ನೋಡಿ ಫ್ರೆಂಡ್ಸ್, ಈಗ ನಾವು ಸೈಂಟ್ ಮೇರೀಸ್ ಐಲ್ಯಾಂಡಿಗೆ ಬಂದಿದ್ದೇವೆ. ಬೋಟಿಂದ ಇಳಿದು ಈಗ ಎಂಟ್ರೆನ್ಸ್ ಕಡೆಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಈಗ 6:00ವರೆಗೆ ಲಾಸ್ಟ್ ರಿಟರ್ನ್ ಬೋಟ್ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ಇದು ಸೈಂಟ್ ಮೇರೀಸ್ ಐಲ್ಯಾಂಡ್ನ ಇನ್ನೊಂದು ವ್ಯೂ. ನಾವು ಈಗ ತೋರಿಸ್ತಾ ಇದ್ದೇವಲ್ಲ, ಈ ಕಡೆಯಿಂದ ಬಂದಿದ್ದು. ಇಲ್ಲಿ ಬೋಟ್ಗಳೆಲ್ಲ ಬರ್ತಾ ಇರೋದು ನೀವು ಕಾಣ್ಬೋದು, ಅದು ಇಲ್ಲಿಗೆ ಬರುವಂಥ ಬೋಟ್. ನೋಡಿ, ಇದು ಐಲ್ಯಾಂಡ್ನ ಒಳಗೆ ಹೋಗ್ತಾ ಇದ್ದೇವೆ. ಎಂಟ್ರೆನ್ಸ್ ಕೂಡ ಸಖತ್ತಾಗಿದೆ, ಜನ ವಾಪಸ್ ಬರ್ತಾ ಇದ್ದಾರೆ. ನೋಡಿ, ಈಗ ಸನ್ಸೆಟ್ ಆಗ್ತಾ ಇದೆ. ಸನ್ಸೆಟ್ ನೋಡಲಿಕ್ಕೆ ಹೋಗುವ ಅಲ್ಲಿ ಬೇಗ. ಇಲ್ಲಿ ಸೈಂಟ್ ಮೇರೀಸ್ ಐಲ್ಯಾಂಡ್ ಹೇಗೆ ಡಿಸ್ಕವರ್ ಆಯಿತು ಅನ್ನೋದನ್ನು ಇಲ್ಲಿ ಬೋರ್ಡಲ್ಲಿ ಹಾಕಿದ್ದಾರೆ. ಹಿಸ್ಟ್ರಿ ಇದೆ, ಫುಲ್ ಸ್ಟೋರಿ ಇದೆ. ನೋಡಿ, ಸನ್ಸೆಟ್ ಆಗ್ತಾಯಿದೆ, ಅದ್ಭುತ ದೃಶ್ಯ. ನೋಡಿ, ಇದೇ ಸೈಂಟ್ ಮೇರೀಸ್ ಐಲ್ಯಾಂಡ್. ಇಲ್ಲಿ ಮುಂಚೆ ಏನೋ ಶೆಲ್ಟರ್ ಇತ್ತು, ಅದರದ್ದು ಕಂಬ ಎಲ್ಲ ಆಗಿದೆ, ಶೀಟೆಲ್ಲ ಹಾರಿಹೋಗಿದೆ. ಅಲ್ಲಿ ಒಂದು ಕಡೆ ರೆಸ್ಟ್ ರೂಮ್ಸ್ ಎಲ್ಲ ಇದೆ ಮೂಲೆಯಲ್ಲಿ, ಇದರಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿ ಇನ್ನೊಂದು ಶೆಲ್ಟರ್ ಇದೆ, ಯಾರೋ ಹಾಯ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಬೋರ್ಡ್ ಹಾಕಿದ್ರು, ಫುಡ್ ನಾಟ್ ಅಲೌಡ್ ಅಂತ. ಆದರೆ ಇಲ್ಲೇ ಒಳಗಡೆ ಚರ್ಮುರಿ ಎಲ್ಲ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ. ಓಹೋ, ಇಲ್ಲಿ ನೀವು ನೋಡ್ಬೋದು ತುಂಬ ಚಿಪ್ಪುಗಳು ಕಾಣ್ತಾ ಇದೆ. ಯೂಶ್ವಲಿ ಮರಳು ಕಾಣಿಸ್ತದೆ ಸಮುದ್ರದ ಬದಿಯಲ್ಲಿ. ಇಲ್ಲಿ ಚಿಪ್ಪು ಜಾಸ್ತಿ ಇದೆ ಮರಳಿಗಿಂತ ಸಹ, ತುಂಬ ಚಿಪ್ಪು ಇಲ್ಲಿ ಕಾಣ್ಬೋದು. ನೋಡಿ, ಬಂಡೆಗಳೆಲ್ಲ ಯಾವ ಥರ ಅದ್ಭುತವಾಗಿದೆ ಅನ್ನೋದನ್ನು ನೋಡಿ. ಇಲ್ಲಿ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ, ಬಂಡೆಗೆಲ್ಲ ಅಪ್ಪಳಿಸ್ತಾ ಇದೆ. ಬಹಳ ಒಂದು ರಮಣೀಯವಾದಂಥ ದೃಶ್ಯ ಅಂತ ಹೇಳ್ಬೋದು. ಸನ್ಸೆಟ್
ಇಲ್ಲಿ ನೋಡಿ, ಈ ಕಡೆ ಇನ್ನೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ಸಹ ಹೋಗುವ. ಇಲ್ಲಿ ಅಲ್ಲಲ್ಲಿ ಕೂತ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಈ ಕಡೆ ಮುಂಚೆ ಸಹ ಶೆಲ್ಟರ್ ಇತ್ತು, ಈಗೆಲ್ಲ ಅದರ ರೂಫಿಂಗ್ ಇಲ್ಲ, ಎಲ್ಲ ಬಿದ್ದೋಗಿದೆ. ನೋಡಿ, ಇದು ಗಾರ್ಡ್ ಕೂತ್ಕೊಳ್ಳಿಕ್ಕಿರುವಂಥ ಒಂದು ಜಾಗ, ಸೀಟ್ ಅರೇಂಜ್ ಮಾಡಿದ್ದಾರೆ. ಸೊ ಎತ್ತರದ ಪ್ಲೇಸಲ್ಲಿ ಕೂತ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ನೋಡ್ಬೋದು ಅವರು. ನೋಡಿ, ಇದು ಇನ್ನೊಂದು ವ್ಯೂ. ಇಲ್ಲೆಲ್ಲ ಹೇಗಿದೆ, ಮುಂಚೆ ಏನಿತ್ತು ಅಂತ ನೋಡ್ಬೋದು. ಇಲ್ಲಿ ಯಾವುದೋ ಒಂದು ಹಳೆ ಬಿಲ್ಡಿಂಗ್ ಇದೆ, ಎಲ್ಲ ಪಾಳು ಬಿದ್ದಿದೆ. ಚೇರಲ್ಲಿ ಇಲ್ಲಿ ಹೀಗೆ ಮಡಿಸಿ ಇಟ್ಟಿದ್ದಾರೆ. ಇಲ್ಲೊಂದು ಕೋಣೆ ಇದೆ, ಚೆನ್ನಾಗಿದೆ, ಆದರೆ ಯೂಸ್ ಇಲ್ಲ ಅಂತ ಕಾಣ್ತದೆ. ಆದರೂ ಸಾಲು ಸಾಲು ತೆಂಗಿನ ಮರಗಳನ್ನು ಕಾಣ್ಬೋದು ನೀವು. ಇಷ್ಟೇ ಸೈಂಟ್ ಮೇರೀಸ್ ಐಲ್ಯಾಂಡ್. ನೋಡಿ, ನಾನಾಗ ಚರಂಬುರಿ ತಿನ್ನುವ ಹೇಳಿದ್ದೆ, ಇವರು ನಾನು ಆ ಕಡೆ ಹೋಗಿ ಈ ಕಡೆ ಬರುವ ಮುಂಚೆ ಚರಂಬುರಿ ತಿಂತಿದ್ದಾರೆ ನನ್ನನ್ನು ಬಿಟ್ಟು. ನೋಡಿ ನೋಡಿ, ಈಗ ನಾವು ಫೈನಲಿ ಸೈಂಟ್ ಮೇರೀಸ್ ಐಲ್ಯಾಂಡಿಂದ ವಾಪಸ್ ಬಂದಿದ್ದೇವೆ. ಮಲ್ಪೆ ಬೀಚ್ ಹತ್ತಿರದಲ್ಲಿದ್ದೇವೆ. ಇಲ್ಲಿ ನೋಡ್ಬೋದು, ಫುಲ್ ಈಗ ಲೈಟಿಂಗ್ ಎಲ್ಲ ಹಾಕಿ ಫುಲ್ ಜಗಮಗಿಸ್ತಾ ಇದೆ. ನೋಡಿ, ಇಲ್ಲಿ ನನ್ನ ಪಕ್ಕದಲ್ಲಿ ಹಾರ್ಸ್ ರೈಡಿಂಗ್ ಆಗ್ತಾ ಇದೆ. ಹಾರ್ಸ್ ರೈಡಿಂಗ್ ಮಾಡ್ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು. ಈ ಕಡೆ ಕ್ಯಾಮೆಲ್ ರೈಡ್ ಕೂಡ ಆಗ್ತಾ ಉಂಟು ಸದ್ಯ, ಇದು ಆ್ಯಕ್ಟಿವಿಟಿ. ಮತ್ತು ಅಲ್ಲಿ ಹಿಂದೆ ಮಕ್ಕಳದ್ದು ಸಣ್ಣ ಸಣ್ಣ ಗೇಮ್ಸ್ ಆಗ್ತಾ ಉಂಟು. ಸ್ನೇಹಿತರೆ, ಈಗ ಸಂಜೆ ಸಮಯ 7:15 ಆಗಿದೆ. ನಮ್ಮ ಇವತ್ತಿನ ಡೇ ಔಟ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೆ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.